ಕರಾವಳಿ ಉತ್ಸವದ ಹಿನ್ನೆಲೆಯಲ್ಲಿ ನಗರದ ಕದ್ರಿ ಪಾರ್ಕ್ನಲ್ಲಿ ಶನಿವಾರ ಯುವ ಮನ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಜನರು ಆಗಮಿಸಿ ಎಂಜಾಯ್ ಮಾಡಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಒಂದೆಡೆಯಾಗಿದ್ರೆ ಸಂಜೆ ನಡೆದಿದ್ದ ಐಷಾರಾಮಿ ಕಾರು ಮತ್ತು ಬೈಕ್ಗಳ ಪ್ರದರ್ಶನ ಯುವಜನರ ಮನಗೆದ್ದಿದೆ. ಸ್ವದೇಶಿ ಹೈ ಎಂಡ್ ಕಾರ್ನಿಂದ ಆರಂಭಗೊಂಡು ವಿದೇಶಿ ಕಾರುಗಳು ಪ್ರದರ್ಶನದಲ್ಲಿ ಇರಿಸಲಾಗಿದ್ದು, ಕೋಟಿ ಕೋಟಿ ಬೆಲೆಯ ಕಾರುಗಳನ್ನು ಜನರು ಕಣ್ತುಂಬಿಕೊಂಡಿದ್ದಾರೆ. BMW, ಫೆರಾರಿ, ಬೆಂಟ್ಲಿ, ಲ್ಯಾಂಬೋರ್ಗಿನಿ ಹೀಗೆ ಹಲವಾರು ಐಷಾರಾಮಿ ಕಾರುಗಳು ಒಂದೆಡೆಯಾದರೆ ವಿದೇಶಿ ಮತ್ತು ಸ್ವದೇಶಿ ಬೈಕ್ಗಳನ್ನು ನೋಡಲು ಜನರು ಮುಗಿಬಿದ್ದಿದ್ದಾರೆ. ಈ ಬೈಕ್ ಕಾರುಗಳ ಪ್ರದರ್ಶನವನ್ನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹಾಗೂ ಶಾಸಕ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಿದ್ದಾರೆ. ಸಿಸಿಯಿಂದ ಆರಂಭಗೊಂಡು 2000 ಸಿಸಿಯ ಬೈಕ್ಗಳ ಪ್ರದರ್ಶನ ಇಲ್ಲಿ ನಡೆದಿದ್ದು, ಇದರಲ್ಲಿ NV ಅಗಸ್ಟಾ ಎಂಬ ಬೈಕ್ ಜಗತ್ತಿನಲ್ಲಿ 200 ಬೈಕ್ ಇದ್ದು ಭಾರತದಲ್ಲಿ ಇರುವ ಏಕೈಕ ಬೈಕ್ ಆಗಿರುವುದು ಗಮನಾರ್ಹ. ಇಲ್ಲಿರುವ ಎಲ್ಲ ಸೂಪರ್ ಬೈಕ್ಗಳು ಹಾರ್ಲಿ ಡೇವಿಡ್ಸನ್ BMW ಮಾಡೆಲ್ಗಳು ಭಾರತದಲ್ಲಿರುವ ಅಪರೂಪದ ಬೈಕ್ಗಳಾಗಿವೆ. ಇನ್ನು ಕಾರುಗಳು ಕೂಡ ಭಾರತದಲ್ಲಿ 1 ಮತ್ತು 2 ಮಾತ್ರ ಇದ್ದು ಅವುಗಳನ್ನು ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ನೋಡುವ ಅವಕಾಶ ಸಿಕ್ಕಿದೆ. Back, they have done one rally in Bangalore in our Goldfield city. ನಾನು ಹೋಗಿದ್ದೆ, ಇಟ್ಸ್ ವಂಡರ್ಫುಲ್. ಆದರೆ ಅವರಿಗೆ ಎಲ್ಲಿಯೂ ಅವಕಾಶಗಳು ಸಿಗಲ್ಲ, ಯಾಕಂದರೆ ವೆರಿ ಲಿಮಿಟೆಡ್ ಕ್ರೌಡ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್, ಆ್ಯಂಡ್ ಫಾರ್ ದ್ಯಾಟ್ ದೇ ಆರ್ ಸ್ಪೆಂಡಿಂಗ್ ವೆರಿ ಮಚ್. ಅವರ ಲೈಫೇ ಭಾಳ ದೊಡ್ಡ ಕಷ್ಟದಲ್ಲಿ ಅವರು ಆ ರ್ಯಾಲಿ ಜಂಪ್ ಎಲ್ಲ ನೋಡಿದಾಗ ಭಾಳ ಆನಂದ ಆಗುತ್ತೆ. ಹಾಗಾಗಿ ನಮ್ಮ ಮಂಗಳೂರಿನ ಸ್ವಲ್ಪ ಹೊರಭಾಗದಲ್ಲಿರುವಂಥ ಒಂದು ಸಣ್ಣ 2-3 ಎಕರೆ ಜಾಗ ಹೇಳಿದ್ದಾರೆ, 5 ಎಕರೆ ಜಾಗವನ್ನು ಆ ಮೋಟಾರ್ ಬೈಕ್ ರ್ಯಾಲಿಯ ವ್ಯವಸ್ಥೆಗೆ ಮೇಂಟೆನೆನ್ಸ್ ಅವರು ಮಾಡೋದಕ್ಕೆ ಯುವ ಸಬಲೀಕರಣ ಇಲಾಖೆ ಯಾವುದೋ ಸಮಯ ನೀವೊಂದು ಮಾಡಿಕೊಟ್ರೆ ಅವರು ನಿರಂತರವಾದ ಪ್ರಾಕ್ಟೀಸ್ ಮಾಡ್ತಾರೆ. ಅಶ್ವಿನ್ ಮತ್ತು ನಾನು, ಸಾಹಿರ್ ಆ್ಯಂಡ್ ನಮ್ಮ ಶೇಖ್ ಮತ್ತು ವಾದಿ, ಇವರು ಕಾಮತ್, ಇವರು 6 ಎವ್ರಿಬಡಿ ನಾನು ಭಾಳ ಹಲವಾರು ವರ್ಷದಿಂದ ನೋಡ್ತೇನೆ. ಅವರು ಭಾಳ ಕಷ್ಟಪಟ್ಟು ಮಂಗಳೂರಿನ ಹೊರಭಾಗದಲ್ಲಿ ಹೋಗಿ ಪ್ರಯತ್ನಗಳು ಮಾಡಬೇಕು. ಹಾಗಾಗಿ ಇಲ್ಲೇ ಅವರಿಗೆ ಅವಕಾಶ ಸಿಕ್ಕಿದ್ರೆ ಇನ್ನಷ್ಟು ಸಾಧನೆಗಳು ಮಾಡಬಹುದು ಅಂತ ನನ್ನ ಭಾವನೆ. ಇವತ್ತು DC ಅವರಿಗೆ ಹೇಳಿದರೆ, ನಮ್ಮ DC ಅವರು 100ಕ್ಕೆ 100 ಈಗಲೇ ನೀವು ಚಪ್ಪಾಳೆ ತರ್ಬೋದು, ಅದು ಮಾಡೇ ಸುದ್ದ ಅಂತ ಹೇಳಿ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಿಮಿತ್ತ ನಿಮಗೊಂದು ಪರ್ಮನೆಂಟ್ ಒಂದು ವ್ಯವಸ್ಥೆ ಆಗತ್ತೆ ಅಂತ ಹೇಳಿದ ಖುಷಿ ನನಗೆ. ಒಟ್ಟಾರೆ ಇಂಥ ಕಾರ್ಯಕ್ರಮಗಳು ನಾನು ಕೂಡ ಕೆಲವಾರು ಬೈಕ್ಗಳನ್ನು ಇವತ್ತು ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೈಕ್ ಮತ್ತು ಕಾರಿನ ಕ್ರೇಜ್ ಹೊಂದಿರುವ ಸಾಕಷ್ಟು ಜನರಿದ್ದು ದೇಶ ವಿದೇಶದ ಟಾಪ್ ಮಾಡೆಲ್ ಕಾರುಗಳು ನಗರದಲ್ಲಿ ಕಾಣಸಿಗುತ್ತಿವೆ. ಅದೇ ರೀತಿ ಇಲ್ಲಿನ ಜನರು ಮೋಟಾರ್ ಸ್ಪೋರ್ಟ್ಸ್ನಲ್ಲೂ ಹೆಸರು ಮಾಡಿದ್ದು ಸಾಕಷ್ಟು ಜನರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ್ದಾರೆ. ಹಲವರು ಸತತ ಚಾಂಪಿಯನ್ ಆಗಿ ಮಿಂಚಿರುವುದು ಜಿಲ್ಲೆಯ ಜನರಿಗೆ ಇರುವ ಮೋಟಾರ್ ಕ್ರೇಜ್ಗೆ ಸಾಕ್ಷಿ ಅಂತ ಜಿಲ್ಲಾಧಿಕಾರಿ ಅಭಿಪ್ರಾಯಪಟ್ಟಿದ್ದಾರೆ. ಇದೇ ಕಾರಣಕ್ಕೆ ಕರಾವಳಿ ಉತ್ಸವದಲ್ಲಿ ಇಲ್ಲಿನ ಯುವ ಜನರಿಗೆ ಈ ಟಾಪ್ ಎಂಡ್ ಕಾರು ಮತ್ತು ಬೈಕ್ ಪ್ರದರ್ಶನ ಆಯೋಜಿಸಿದ್ದಾಗಿ ಅವರು ಹೇಳಿದ್ದಾರೆ. ನೋಡ್ಲಿಕ್ಕೆ ದುಡ್ಡು ಕೊಡಬೇಕು ಅನ್ಸುತ್ತೆ, ಅಷ್ಟು
priceless. It's not just about the money, it's also about the uniqueness and exclusivity of it. One in the country andre that kind of exclusive ಇದನ್ನು ತಂದು ಈಗ ನಾವು ಕೇಳಿದಕ್ಕೆ ತಂದು ಅದನ್ನು ಎಲ್ಲರಿಗೂ ತೋರಿಸುವಂಥದ್ದು, ಅದಕ್ಕೂ ಒಂದು ದೊಡ್ಡ ಒಂದು ಮನಸ್ಸಿರಬೇಕು. ಅದನ್ನು ಎಲ್ಲ ಸಾರ್ವಜನಿಕರ ಪರವಾಗಿ, ಎಲ್ಲರ ಪರವಾಗಿ ಇದರಲ್ಲಿ ಭಾಗಿಯಾಗಿರುವಂಥ ಪ್ರತಿಯೊಬ್ಬರಿಗೂ ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳಿಗೆ ಬಯಸ್ತೇನೆ.